ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೇಕು. ಯಾರ್ಯವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ಹಾಯ್, ಹೆಲೋ, ನಮಸ್ಕಾರ. ಏಗೇನ್ ಏದೋ ಸ್ಪಂದನ ವಾಹಿನಿಯ ಪ್ರತಿಭೆಗಳ ಅತಿ ದೊಡ್ಡ ವೇದಿಕೆ ರೈಸಿಂಗ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಬೆಳೆಯುವಂತಹ ಪ್ರತಿಭೆಗಳಿಗೆ ಸರಿಯಾದ ಸಮಯದಲ್ಲಿ ವೇದಿಕೆ ಸಿಕ್ಕಿದ್ರೆ ಅವರು ಮಾತ್ರ ಬೆಳೆಯುವುದಲ್ಲದೆ ಇಡೀ ವೇದಿಕೆಯನ್ನೇ ಬೆಳೆಸ್ಬಿಡ್ತಾರೆ. ಅಂತಹ ಟ್ಯಾಲೆಂಟ್ಗಳು ನಮ್ಮ ಜೊತೆ ಇದ್ದಾರೆ. ಅದು ನಮ್ಮ ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು. ಸೊ ಈ ಎಪಿಸೋಡಲ್ಲೂ ಅಷ್ಟೇ ಇನ್ನಷ್ಟು ಪ್ರತಿಭೆಗಳು ನಿಮಗೆ ಪರಿಚಯ ಆಗ್ತಾರೆ. ಪ್ರತಿಭೆಗಳ ಪರಿಚಯವನ್ನು ನಾನು ಮಾಡ್ತೇನೆ. ಸೊ ಡ್ಯಾನ್ಸ್, ಸಿಂಗಿಂಗ್ ಮಾತ್ರ ಅಲ್ಲ, ಅವರ ಜೊತೆ ಮಾತುಕತೆ ಕೂಡ ಇರುತ್ತೆ. ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೇ. ಸೊ ಮೊದಲಿಗೆ ಒಂದು ಅದ್ಭುತವಾದ ಯಕ್ಷಗಾನವನ್ನು ನೋಡುವಂತಹ ಸಮಯ. ಸುಮಾರು ಹೊತ್ತಿಂದ ರೆಡಿಯಾಗಿ ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಇವರಿಗೆ ಎಕ್ಸ್ಟ್ರಾ ವೆಯ್ಟ್ ಇದೆ. ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಚಿತ್ತರಂಜನ್ ಈಗ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ತಾ ಇರೋದು. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಚಿತ್ತರಂಜನ್. ದರೆಯಳು ರಾಜಿಸುವ ವರಮಧುಪುರದೊಳು ನೆಲೆಸಿರುವ ಹರುಷದಿನಿಗೊಳಿದು ಮನ ದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ
ದೇವಿ ನಾನು ಸೇರಿ ಕೊಂಡು ಸರ್ವತೋ ಕಾರಣ ನಾನು ಸೇರಿಕೊಂಡಿದ್ದರಿಂದ ಸರ್ವತೋ ಕಾರಣ ಲಕ್ಷ್ಮೀ ದೇವಿ ಘೋರ ದಾನ ಬರಲ್ಲ ಬಬರಕ್ಕೆ ಬಂದರೆ ಲಕ್ಷ್ಮೀ ದೇವಿ ಘೋರದಾನವರಲ್ಲ ಅವರಕ್ಕೆ ಬಂದರೆ ಲಕ್ಷ್ಮೀ ದೇವಿ ಮಧ್ಯನ ರೆಕ್ಕೆಯೊಳು ಕೂರ್ಮರ ಚಿಪ್ಪಿನೊಳು ಮಧ್ಯಾಹ್ನ ರೆಕ್ಕೆಯೊಳು ಮಧ್ಯನ ರೆಕ್ಕೆಯೊಳು ಕೂರ್ಮನ ಚಿಪ್ಪಿನೋಳು ಕೂರ್ಮನ ಚಿಪ್ಪಿನೋ 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 ಚಿಪ್ಪಿನೋಳು
ಚಿಪ್ಪಿನೋಳು ಮಜ್ಜನ ರೆಕ್ಕೆಯೊಳು ಕೂರ್ಮನ ಚಿಪ್ಪಿನೋಳು ರೆಕ್ಕೆಯೋಳು ಚಿತ್ರಯ ವಿಧವರು ಯೋಧವ ಚಿತ್ರಯ ವಿಧವರು ಯೋಧವ ಎಂದೇ ಯಾದವ ಅರ್ಪಣರ ಕತ್ತಲಿಗೆ ತರುವೆ ಎಸ್ ಸೊ ಯಕ್ಷಗಾನ ಹೌದು ನಮ್ಮ ತುಳುನಾಡಿನ ಹೆಮ್ಮೆ ಗಂಡುಕಲೆ ಹೌದು. ಬಟ್ ಯಕ್ಷಗಾನವನ್ನು ಒಂದು ಲೈವ್ ಆಗಿ ಪರ್ಫಾರ್ಮ್ ಮಾಡೋದು ಬಹಳ ಕಷ್ಟ ಇರುತ್ತೆ. ಬಟ್ ಕ್ಯಾಮರದ ಎದುರು ಇವತ್ತು ಅಷ್ಟು ಸುಸ್ತು, ಅದರಲ್ಲೂ 1 ಗಂಟೆ ಮುಂಚೆ ಮೇಕಪ್ ಮಾಡಿ ರೆಡಿಯಾಗಿದ್ದು, ಇಷ್ಟು ಹೆವಿ ಕಾಸ್ಟ್ಯೂಮ್ ಒಟ್ಟಿಗೆ ಕೂಡ ಸಹಿಸ್ಕೊಂಡು ಅಷ್ಟು ಚೆನ್ನಾಗಿ ಯಕ್ಷಗಾನ ಮಾಡಿದ್ದೀರಿ. ಸೊ ಆ್ಯಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ನಿಮ್ಮ ಅಮ್ಮ ನನಗೆ ಹೇಳಿದರು. ಸೊ ಎಷ್ಟು ಖುಷಿ ಆಯಿತು ಆ ಅವಾರ್ಡ್ ಬಂದಾಗ? ತುಂಬ ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ ಅದು ಸಾಧಾರಣ ಹೆಚ್ಚಿನವರಿಗೆ ಸಿಗುವುದಿಲ್ಲ. ಕರೆಕ್ಟ್. ಅದರಲ್ಲಿ ನನಗೆ ಸಿಕ್ಕಿದ್ದು ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಖುಷಿ ಆಯಿತು. ಸೊ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? 9th ಸ್ಟ್ಯಾಂಡರ್ಡ್. 9th ಇಷ್ಟು ಬೆಳೆದಿದ್ದೀರಲ್ಲ. ಹೌದು. ಸೊ ಬರೋರೆಲ್ಲ ಹುಡುಗರು ಹೈಟಿನವರು ಬರ್ತಾರೆ, ಮೇಡಮ್ ನೋಡಿಯೇ ಕರ್ಕೊಂಬರೋದಾ ಅಂತ, ಕೀರ್ತಿಗೆ ಅವಮಾನ ಆಗಲಿ ಅಂತ. ಎಸ್, ಸೊ ಇವತ್ತು ತುಂಬ ಜನ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾ ಇರ್ತಾರೆ ಅಲ್ವಾ? ಸೊ ಇವತ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿರ್ತೀರಿ ಯಕ್ಷಗಾನದಲ್ಲಿ, ಯಾವುದೋ ಒಂದು ಎಲ್ಲೋ ಒಂದು ಕಡೆ ಜಾತ್ರೆ ಅಥವಾ ಯಾವುದೋ ಕಡೆ ಪರ್ಫಾರ್ಮ್ ಮಾಡಿರ್ತೀರಿ, ವೇದಿಕೆ ನಿಮ್ಗೆ ಹೊಸ್ತಾ ಇಲ್ಲ, ಬಟ್ ಕ್ಯಾಮರಾದ ಮುಂದೆ ಇವತ್ತು ಪರ್ಫಾರ್ಮ್ ಮಾಡಿದ್ದೀರಿ, ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಕ್ಯಾಮರಾದ ಮುಂದೆ ಪರ್ಫಾರ್ಮೆನ್ಸ್ ಮಾಡುವಾಗ ಸ್ವಲ್ಪ ಹೆದರಿಕೆ ಇತ್ತು ಎಂತ ಆಗ್ತದೆ ಅಂತ, ಹಾಂ, ಆದರೆ ಈಗ ಒಳ್ಳೆ ಖುಷಿ ಆಯಿತು. ನನ್ನ ನೋಡಿ ಧೈರ್ಯ ಬಂತಲ್ಲ? ಹೌದು. ಎಸ್, ಥ್ಯಾಂಕ್ ಯು. ಮತ್ತೆ ಇವತ್ತು ಪರ್ಫಾರ್ಮ್ ಮಾಡಿದ್ದೀರಿ, ಯಕ್ಷಗಾನ ವೇಷದಲ್ಲಿದ್ದೀರಿ. ಯಾವತ್ತಾದರೂ ನೀವು ವೇಷ ಹಾಕಿದ್ದನ್ನು ನೋಡಿ ಯಾರಾದರೂ ಹೆದರ್ಕೊಂಡಿದ್ದಾರಾ ನಿಮ್ಮನ್ನು? ಇಲ್ಲ, ಸಣ್ಣ ಮಕ್ಕಳು ಹೆದರ್ಕೊಂಡಿದ್ದಾರಾ? ಅಂಥದ್ದು ಯಾವ ವೇಷ ಹಾಕಿದ್ರಿ? ಒಂದು ರಕ್ಕಸ ಬಲ ಅಂತ ಒಂದು ವೇಷ ಮಾಡಿದ್ದೇನೆ. ರಕ್ಕಸ ಹಾಕಿದ್ರೆ ನರಮನಿ ಯಾರಾದ್ರೂ ಹೆದರ್ತಾರೆ, ಹೌದಲ್ವಾ? ಹೌದು. ಹಾ, ಸೊ ಇಂಥದ್ದೇ ವೇಷ ಹಾಕ್ತಾ ಇರಿ. ರಕ್ಕಸ ಹಾಕಿದಾಗ ಮಾತ್ರ ನನ್ನ ಎದುರು ಬರಬೇಡಿ, ಓಕೆನಾ? ಓಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಂದನೆಗಳು. ನನ್ನ ಹೆಸರು ಚಿತ್ತರಂಜನ್ ಅಂತ. ನಾನು 9ನೇ ತರಗತಿಯಲ್ಲಿ ಕಲಿತಾ ಇದ್ದೇನೆ. ನನ್ನ ಅಪ್ಪ ಹರೀಶ್ ಕುಮಾರ್, ತಾಯಿ ಜ್ಯೋತ್ಸ್ನಾ ಅಂತ. ನನ್ನ ಯಕ್ಷಗಾನ ಗುರುಗಳು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟ್ಯ ಗುರುಗಳು ಶ್ರೀಯುತ ಸಬ್ಬಣಕೋಡಿ ರಾಂಭಟ್. ಓಕೆ. ಮತ್ತು ನನಗೆ ಇವತ್ತು ವೇಷಭೂಷಣದಲ್ಲಿ ಸಹಕರಿಸಿದವರು ನಿಶಾಂತ್ ಪೆರ್ಲಾ ಅಂತ. ಓಕೆ, ಅವರಿಗೆ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಮಾತ್ರವಲ್ಲ, ಈ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸ್ಪಂದನ ಟಿವಿ ಹಾಗೂ ವಾಯ್ಸ್ ಆಫ್ ಆರಾಧನಾ ಬಳಗಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಪ್ರದರ್ಶನಕ್ಕೆ ಭಾಗವತರಾಗಿ ಡಾಕ್ಟರ್ ಸತೀಶ ಪುಂಚಿತಾಯರು, ಚಂಡೆಮದ್ದಳೆಯನ್ನು ನುಡಿಸಿದವರು ಆದಿತ್ಯ ಬರಕೆರೆ ಮತ್ತು ಶ್ರೀಶನಾರಾಯಣ ಕೋಳಾರಿ. ಅವರಿಗೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿಭೆಗಳು ಬೆಳೆಯುವುದನ್ನು ತಡೆದು ಹಿಡಿಲಿಕ್ಕಾಗಲ್ಲ, ಹಾಗಾಗಿ ಪ್ರತಿಭೆಗಳನ್ನು ಬೆಳೆಸುವಂಥದ್ದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೋದು ಅಂತ ಹೇಳ್ತಾ, ಇಂತಹ ಪ್ರತಿಭೆಗಳನ್ನು ನೀವು ನೋಡ್ತಾ ಇರ್ಬೋದು. ಅದಕ್ಕಿಂತ ಮುಂಚೊಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಯ ಅತಿ ದೊಡ್ಡ ವೇದಿಕೆ, ರೈಸಿಂಗ್ ಸ್ಟಾರ್ಸ್.
ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೇಕು. ಯಾರ್ಯಾವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ವಿರಾಮದ ಬಳಿಕ ಮತ್ತೊಮ್ಮೆ ರೈಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಒಂದು ತುಳುನಾಡಿನ ಹೆಮ್ಮೆಯ ಕಲೆ ಗಂಡು ಕಲೆ ಯಕ್ಷಗಾನವನ್ನು ನೋಡಿದ್ದಾಯಿತು. ಇನ್ನು ಮುಂದೊಂದು ಸೂಪರ್ ಆಗಿರುವಂಥ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಇದನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಜನೀತ್ ಸುರತ್ಕಲ್ಲಿಂದ ಬಂದಿದ್ದಾರೆ. ಸೊ ಮತ್ತೆ ಆಗ್ತಾಡ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಜನೀತ್ ಸುರತ್ಕಲ್. नुर्वी पूर्वी प्रेम कृपा जयाची सर्वांगी सुंदर उदिशेंदुराची दर्शन मात्रे मन कामना पूर्ती. जय देव जय देव. तू विनायका तू बल्लौडेश्वर मोरया विघ्नेश्वर तू एकदंत तू मयूरेश्वरा मोरया भक्तितुंड तू गजमुखा तू सिद्धि विनायका. ಎಸ್, ಜನಿತ್ ಭಯ ಆಯ್ತಾ ಡಾನ್ಸ್ ಮಾಡಲಿಕ್ಕೆ? ಇಲ್ವಾ? ಓಕೆ. ಸೊ ಸುರತ್ಕಲ್ಲಿಂದ ಬಂದಿದ್ದೀರಿ, ಇವತ್ತು ಸ್ಪಂದನ ಟಿವಿಯಲ್ಲಿ ಪರ್ಫಾರ್ಮ್ ಮಾಡಿದ್ದೀರಿ. ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಸೊ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 7ನೇ ತರಗತಿ. 7ನೇ ಕ್ಲಾಸ್. ಸೊ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರೋದಾ? ಇಂಗ್ಲಿಷ್ ಮೀಡಿಯಮ್. ಮತ್ತೆ ಎಷ್ಟು ಕ್ಯೂಟ್ ಆಗಿ 7ನೇ ತರಗತಿ ಅಂತ ಹೇಳಿದ್ರಿ. ವೆರಿ ಗುಡ್. ಸೊ ಜನಿತ್, ಸೊ ನಿಮಗೆ ಡಾನ್ಸ್ ಅಂತ ಹೇಳಿದ್ರೆ ಇಷ್ಟನಾ ಅಥವಾ ಸಿಂಗಿಂಗ್ ಇಷ್ಟನಾ? ಡಾನ್ಸ್ ಇಷ್ಟ. ಹಾಡ್ತೀರಾ ನೀವು? ಇಲ್ಲ, ಹಾಡಲ್ವಾ? ಸೊ ಯಾರು ನಿಮ್ಮ ಫೇವ್ರೆಟ್ ಹೀರೋ? ಪುನೀತ್ ರಾಜ್ಕುಮಾರ್.
ಎಲ್ಲಿ ನೋಡಿದ್ರು ಪುನೀತ್ ರಾಜ್ಕುಮಾರ್, ಎಲ್ಲರೂ ಹೇಳೋದು ಪುನೀತ್ ರಾಜ್ಕುಮಾರ್. ಯಾಕೆ ಅವರು ಇಷ್ಟ? ಅವರ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಆ್ಯಕ್ಟಿಂಗ್ ಇಷ್ಟನಾ ಅವರದ್ದು? ಎಸ್. ಸೊ ಯಾವ ಮೂವಿ ಇಷ್ಟ ಅವರದ್ದು? ಜೇಮ್ಸ್ ಇಷ್ಟ. ಜೇಮ್ಸ್ ನೋಡಿದ್ರಾ? ಇಲ್ಲ. ಮತ್ತೆ ನೋಡೋದೇ ಹೇಗೆ ಇಷ್ಟ ಹೇಳಿದ್ರಿ ನೀವು? ಜೇಮ್ಸ್ ತಿನ್ನೋದಾ? ಎಸ್, ಡೈರಿ ಮಿಲ್ಕ್ ಜೇಮ್ಸ್. ಎಸ್. ಸೊ ಜನಿತ್ ಖುಷಿ ಆಯಿತು ಇವತ್ತು? ಖುಷಿ ಆಯಿತು. ಸೊ ಏನು ಹೇಳ್ತೀರಿ? ಸ್ಪಂದನ ಟಿವಿಗೆ ಬಂದಿದ್ದೀರಿ, ಡಾನ್ಸ್ ಮಾಡಿದ್ದೀರಿ, ಏನು ಹೇಳ್ತೀರಿ? ನನಗೆ ಇಲ್ಲಿಗೆ ಅವಕಾಶ ಕೊಟ್ಟ ವಾಯ್ಸ್ ಆಫ್ ಆರರ ಪದ್ಮಶ್ರೀ ಮೇಡಮ್ ಹಾಗೂ ಸ್ಪಂದನ ಚಾನಲ್ ಎಲ್ಲರಿಗೂ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ದೊಡ್ಡ ಡಾನ್ಸರ್ ಆಗಬೇಕು. ಓಕೆನಾ? ಥ್ಯಾಂಕ್ ಯು. ಎಸ್, ಒಂದು ಪರ್ಫಾರ್ಮೆನ್ಸ್ ನೋಡುವಾಗಲೇ ಆಸೆ ಜಾಸ್ತಿ ಆಗಿಬಿಡುತ್ತೆ, ನೆಕ್ಸ್ಟ್ ಯಾವುದು ಅಂತ. ಸೊ ನಾನಂತೂ ಬಹಳ ಖುಷಿಯಲ್ಲಿದ್ದೇನೆ. ಒಂದಾದ ನಂತರ ಒಂದು ಸೂಪರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ತಾ ಬಂದಿದ್ದೇವೆ. ಬಟ್ ಲೈಟಾಗಿ ಒಂದು ಹಾಡು ಕೇಳಬೇಕು ಅಂತ ಎಲ್ರಿಗೂ ಅನಿಸಿರುತ್ತೆ, ಖಂಡಿತವಾಗ್ಲೂ ಅನಿಸಿರುತ್ತೆ, ಅನಿಸಿಲ್ಲದಿದ್ರು ಕೂಡ ಅನಿಸಿದೆ. ಸೊ ಈಗ ನೆಕ್ಸ್ಟ್ ಒಬ್ಬರು ಸಿಂಗರ್ ಬರ್ತಾ ಇದ್ದಾರೆ. ಸೊ ಶಿವಮನ್ಯು. ಸೊ ಹೆಸರಲ್ಲೇ ಶಿವ ಇದ್ದಾರೆ ಅಂತ ಹೇಳಿದರೆ ಇವರ ಹಾಡಲ್ಲಿ ಎಷ್ಟು ತಾಕತ್ತಿರಬೇಕಲ್ವಾ? ಸೊ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಶಿವಮನ್ಯು ಇವರನ್ನು. ಒಲವೇ ಮೌನವೇ ಮೌನವೇ ಗಾನವೇ ಮನಸ್ಸು ನಾಚಿದೆ ಮಾತು ಬಾರದೆ ಪ್ರಿಯ ಒಲವೇ ಮೌನವೇ ಮೌನವೇ ಗಾನವೇ ದೇಹದಲ್ಲಿ ಪ್ರಾಣವಾಗಿ ನಲಿದೆ ಏನೋ ಸುಖ ಓಲಾಡಿದೆ ಏಕೋ ಮನ ತೇಲಾಡಿದೆ ಏನೋ ಸುಖ ಓಲಾಡಿದೆ ಏಕೋ ಮನ ತೇಲಾಡಿದೆ ಜಗವ ಮರೆತೆ ನಿನ್ನ ಬೆರೆತೆ ಹೊಸದೊಂದು ಲೋಕ ನೋಡಿದೆ ಒಲವೇ ಮೌನವೇ ಮೌನವೇ ಗಾನವೇ ಬಂದು ಪ್ರೀತಿ ತಂಪು ಎರೆದೆ ಬಾಳ ಪುಸ್ತಕದಿ ಪ್ರೇಮ ಕಥೆಯ ಬರೆದೆ ತಂದೆ ಹೊಸ
ರೋಮಾಂಚನ ಜೇನ ಸವಿ ಈ ಚುಂಬನ ತಂದೆ ಹೊಸ ರೋಮಾಂಚನ ಜೇನ ಸವಿ ಈ ಚುಂಬನ ಉಸಿರೇ ಉಸಿರೇ ಬಾಳ ಹಸಿರೆ ಅದು ನೋಡು ಚಂದ್ರ ಕಾದಿದೆ ಒಲವೇ ಮೌನವೇ ಮೌನವೇ ಗಾನವೇ ಮನಸ್ಸು ನಾಚಿದೆ ಮಾತು ಬಾರದೆ ಪ್ರಿಯ ಒಲವೇ ಮೌನವೇ ಮೌನವೇ ಗಾನವೇ. ಧನ್ಯವಾದಗಳು. ಎಸ್, ಶಿವಮನ್ಯು ಅವರೇ, ಹಾಡಂತೂ ಸೂಪರಾಗಿ ಹಾಡಿದ್ರಿ. ಸೊ ಇದು ಯಾವ ಮೂವಿದು ಅಂತ ಗೊತ್ತಾ? ಗಂಗಾ ಯಮುನಾ. ಗಂಗಾ ಯಮುನಾ. ಗಂಗಾ ಯಮುನಾ ಇಬ್ಬರಿದ್ದಾರಲ್ಲ ಅದರಲ್ಲಿ. ನೀವು ಯಾರಿಗೋಸ್ಕರ ಹಾಡಿದ್ರಿ? ಅಮ್ಮ ಇಲ್ಲ ಅಂತ ಅನ್ಕೊಳ್ಳಿ. ಯಾರಿಗೋಸ್ಕರ ಹಾಡಿದ್ರಿ ಹಾಡು? ಅಮ್ಮ. ಸೇಫ್ ಆನ್ಸರ್. ಅಮ್ಮನಿಗೋಸ್ಕರ ಹಾಡಿದ್ರಾ? ಅಮ್ಮನಿಗೋಸ್ಕರ ಬೇರೆ ಸಾಂಗ್ ಇತ್ತಲ್ಲ, ಬೇರೆ ಹಾಡ್ಬೋದಿತ್ತಲ್ಲ. ಇದು ನನ್ನ ಫೇವ್ರೆಟ್ ಸಾಂಗ್. ಹೌದಾ? ಸೊ ಫೇವ್ರೆಟ್ ಸಾಂಗ್ ಅಮ್ಮನಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀರಿ ಅಲ್ವಾ? ಇಷ್ಟೇ ಮಾತಾಡೋದಾ? ಇಲ್ಲ. ಹಾಂ, ಎಸ್. ಸೊ ಇವತ್ತು ಹಾಡಿದ್ದೀರಲ್ಲ, ಹೇಗನ್ನಿಸ್ತು ಸ್ಪಂದನ ಟಿವಿಯಲ್ಲಿ? ಚಂದ ಅನ್ನಿಸ್ತು. ಚಂದ ಅನ್ನಿಸ್ತು. ನೀವೆಲ್ಲ ಸೆಟ್ಟಿನ ಆಚೆ ಮಾತ್ರ ಮಾತಾಡೋದು, ಸ್ಟೇಜಿಗೆ ಬಂದರೆ ಒಬ್ಬರು ಬಾಯಿ ಬಿಡೋದಿಲ್ಲ. ಹೇಗನ್ನಿಸ್ತು? ಒಂದೆರಡು ಲೈನ್ ಎಕ್ಸ್ಟ್ರಾ ಹೇಳಿ. ನನಗೆ ಅವಕಾಶ ಮಾಡಿಕೊಟ್ಟ ಅಪ್ಪ ಅಮ್ಮ ಹಾಗೂ ವಾಯ್ಸ್ ಆಫ್ ಆರಾಧನದ ಪದ್ಮಶ್ರೀ ಮ್ಯಾಮ್ ಮತ್ತು ಸ್ಪಂದನ ಟಿವಿಗೆ ಥ್ಯಾಂಕ್ ಯು. ಅದು ನನಗೆ ಸಹ ಗೊತ್ತುಂಟು, ನನಗೆ ಕೇಳಿ ಕೇಳಿ ಬಚ್ಚಿ ಹೋಯ್ತು ಇದೇ ಡೈಲಾಗ್. ಸೊ ಈಗ ಒಂದು ಹಾಡನ್ನು ಅಮ್ಮನಿಗೋಸ್ಕರ ಡೆಡಿಕೇಟ್ ಮಾಡಿದ್ದೀರಿ, ಹೌದಾ? ಸೊ ನಿಮ್ಗಿಂತ ಜಾಸ್ತಿ ನಿಮ್ಮ ಅಣ್ಣ ಅಲ್ಲಿ ಕುಣಿತಾ ಇದ್ರು ನಿಮ್ಮ ಹಾಡು ಅಂತ ಹೇಳಿ. ಸೊ ಅಣ್ಣನಿಗೋಸ್ಕರ ಒಂದೆರಡು ಲೈನ್ ಡೆಡಿಕೇಟ್ ಮಾಡಿ ಅಲ್ಲ. ಹೇಗೆ ಓವು ಅನ್ಬು ನೋವು ಬಂಡಲ ಆತೆ ಅಂತ. ಎರಡು ಸಾಂಗ್ ಗೊತ್ತಿಲ್ವಾ? ಶ್ಯಾ, ಈ ಅಣ್ಣ ಮಾತ್ರ ಈ ಎಪಿಸೋಡನ್ನು ಮಿಸ್ ಮಾಡೋದು ನೋಡ್ಬೇಕು. ಲಿಂಕ್ ಅವರಿಗೆ ಫಸ್ಟ್ ತೋರಿಸಿ, ಆಯಿತಾ? ಓಕೆ. ಸೊ ಇವತ್ತು ಬಂದಿಲ್ಲಿ ಹಾಡಿದ್ರಿ, ಸೊ ಖುಷಿ ಆಯಿತು ಅಂತ ಹೇಳಿದ್ರಿ. ಸೊ ಇದೇ ಖುಷಿಯಲ್ಲಿ ಒಂದೆರಡು ಲೈನ್ ಹಾಡ್ಬೋದು, ಯಾವುದಾದ್ರೂ ಎನರ್ಜೆಟಿಕ್ ಸಾಂಗು? ಯೋ ಸಾಂಗ್ ಎರಡು ಇಲ್ವಾ? ಸಾರಿ, ಇದು ಬುಕ್ಕಿಂಗ್ ಆಗಬೇಕು ಆಲ್ರೆಡಿ. ಇದು ಬುಕ್ಕಿಂಗ್ ಆಗಲಿಲ್ಲ. ಹಾಡೋದಿಲ್ಲ ಅಲ್ಲ? ಹಾಡ್ತೇನೆ. ಹಾಡ್ತೀರಾ? ವೆರಿ ಗುಡ್. ಒಂದೆರಡು ಲೈನ್ ಹಾಡಿ. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಹಾಗೆ ಇಲ್ಲ, ಏನೋ ಇದರ ಸೂಚನೆ. 100 ವಿಷಯ ಇದ್ದರೂನು ನಿನ್ನದೊಂದೆ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿನ್ನೂ ನಿನಗರ್ಪಣೆ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಎಸ್, ವೀಕ್ಷಕರ ತಪ್ಪು ತಿಳ್ಕೊಳ್ಬೇಡಿ, ಇದು ಕೂಡ ಅವ್ರ ಅಮ್ಮನಿಗೆ ಹಾಡಿದ್ದವರು, ಕರೆಕ್ಟಾ? ಹೌದು, ಇದು ಕೂಡ ಅಮ್ಮನಿಗೆ ಹಾಡಿದ್ದು. ಎಷ್ಟು ಚಂದ ಸುಳ್ಳು ಹೇಳ್ತಾವನೆ. ಹಾಂ, ಬನ್ನಿ. ಎಸ್, ಸೊ ಖುಷಿ ಆಯಿತು ನಿಮ್ಮನ್ನು ಇವತ್ತು ನೋಡಿ ಆ್ಯಂಡ್ ಹಾಡೋದನ್ನು ಕೇಳಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಈ ಥರನೇ ಸುಮಾರು ವೇದಿಕೆಗಳು ನಿಮಗೆ ಸಿಗಲಿ, ಓಕೆನಾ? ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಸೊ ಅದ್ಭುತವಾಗಿ ಹಾಡನ್ನಂತೂ ಕೇಳಿದ್ದಾಯಿತು ನಾವು. ಸೊ ಅಗೇನ್ ಡಾನ್ಸಿಗೆ ಬರೋಣ. ಸೊ ಡ್ಯಾನ್ಸ್ ಮಾಡಲಿಕ್ಕೆ ಒಂದು ಬ್ಯೂಟಿಫುಲ್ ಲೇಡಿ ರೆಡಿ ಆಗಿದ್ದಾಳೆ. ಸೊ ಮತ್ತೆ ಆಗ್ತಾಡ ಅವಳನ್ನು ವೆಲ್ಕಮ್ ಮಾಡೇ ಬಿಡೋಣ. ಅಭಿಷ್ನಾ ಮಂಗಳೂರಿನಿಂದ. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಅಭಿಷ್ನಾ ಮಂಗಳೂರು. ಧನ್
मेरा झुमका उठा के लाया यार वे जो गिरा था बरेली के बाजार में। मैं तो ठुमका लगा के शर्मा गई, बोली घूम कर बजा दे के मैं आ गई। मुझको लगा के नाच ले, आजा नाच ले मेरी यार, तू नाच ले छनक छनक छनकार। हो नाच ले मेरे यार, तू नाच ले अब तो लुटा है बाजार। आओ जी आओ घूमरड़ी खेल पान पधारो साधु मरड़ी खेल पान अलम तारो गुररा 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 आस मारो जीवड़ो घड़ो हिचकावे ओ घबरावे मन में भावे मारो बादलो भवन मन भावे चमक चम बाजे बायल बाजे बाई सके चमक चमक घुघरा बाजे आओ साधु मरड़ी खेल पान आओ साधु मरड़ी खेल पान। कमर दामिनी अधर रागिनी हो, लटपट कमर दामिनी अधर रागिनी मेरे दर आई कैसे सज धज देखो मेरे पिया की सावरी जिया से बावरी मेरे अंगना में देखो आज खिला है चाँद। गे बाजे धुन झम झम झमाक झम, तो नाच मन झम झम झमाक झम। गे बाजे धुन झम झम झमाक झम, तो नाच मन झम झम झमाक झम। हे लटपट कमर दामिनी अधर रागिनी मेरे दर आई कैसे सज धज देखो मेरे पिया की सावरी जिया से बावरी मेरे अंगना में देखो आज खिला है चाँद। गे बाजे धुन झम झम झमाक झम, तो नाच मन झम झम झमाक झम। गे बाजे धुन झम झम झमाक झम, तो नाच मन झम झम झमाक झम। पिंगा गपोरी पिंगा गपोरी पिंगा गपोरी पिंगा, पिंगा गपोरी पिंगा गपोरी पिंगा गपोरी पिंगा, पिंगा गपोरी पिंगा गपोरी पिंगा गपोरी पिंगा, पिंगा गपोरी पिंगा गपोरी पिंगा गपोरी पिंगा। ಎಸ್ ಅಭಿಜ್ಞಾ, ಹೇಗೆ ಅನ್ನಿಸ್ತು ಇವತ್ತು ಪರ್ಫಾರ್ಮ್ ಮಾಡಿ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತಾ? ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ಇನ್ನು 9. ಇನ್ನು 9? ಅದೇ 8 ಅಂತಾಗಿ ಪಾಸ್ ಆದದಂತ ಮತ್ತೆ ಗೊತ್ತಾದ ನಿಮಗೆ? ಓಕೆ, ಸೊ ಯಾವ ಸಬ್ಜೆಕ್ಟ್ ಫೇವ್ರೇಟ್ ನಿಮ್ಮದು?
ಕನ್ನಡ. ಕನ್ನಡ ನನಗೂ ಕೂಡ. ಎಸ್, ಸೊ ಅಭಿನಯ ಇವತ್ತು ಡ್ಯಾನ್ಸ್ ಮಾಡಿದ್ರಲ್ಲ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ? ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀರಾ? ಡ್ಯಾನ್ಸ್ ಕ್ಲಾಸಿಗೆ ಹೋಗಲ್ಲ, ಹೀಗೆ ಯೂಟ್ಯೂಬ್ ನೋಡಿಕೊಂಡು ಅಥವಾ ನಾನು ಓನ್ ಸ್ಟೆಪ್ಸ್ ಆಗಿ ಪ್ರಾಕ್ಟೀಸ್ ಮಾಡ್ತೇನೆ. ಓಕೆ, ಯೂಟ್ಯೂಬ್ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ. ಯಾರು ನಿಮಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ? ಅಪ್ಪ ಅಮ್ಮ. ಅಪ್ಪ ಅಮ್ಮ ಇಬ್ರು ಕೂಡ. ಓಕೆ, ನಿಮಗೆ ತಮ್ಮ ತಂಗಿ ಯಾರಾದ್ರೂ ಇದ್ದಾರಾ? ತಂಗಿದ್ದಾಳೆ ಸುದೀಶ್ನಾ ಅಂತ. ಅವರು ಡ್ಯಾನ್ಸ್ ಮಾಡ್ತಾರಾ? ಮಾಡ್ತಾಳೆ. ಓಕೆ, ನಿಮ್ಮ ಫ್ಯಾಮಿಲಿ ಎಲ್ಲ ಡ್ಯಾನ್ಸ್ ಮಾಡ್ತಾರಾ? ಅಂದರೆ ನೀವಿಬ್ರು ಮಾಡ್ತೀರಾ? ಓಕೆ, ಸೊ ಇವತ್ತು ಸ್ಪಂದನ ಟಿವಿಗೆ ಬಂದ್ರಿ, ಇಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು ಟಿವಿಯಲ್ಲಿ ತುಂಬ ಜನ ನೋಡ್ತಾ ಇರ್ತಾರೆ. ಸೊ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನನಗೆ ಸ್ಪಂದನ ಟಿ ವಿ ಚಾನಲಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಹಾಗೂ ವಾಯ್ಸ್ ಆಫ್ ಆರಾಧನದ ಆಧಾರ ಸ್ತಂಭವಾದ ಪದ್ಮಶ್ರೀ ಮೇಡಮ್ಗೂ ಮನದಾಳದ ಧನ್ಯವಾದಗಳು, ಹಾಗೂ ವಾಯ್ಸ್ ಆಫ್ ಆರಾಧನದ ಸದಸ್ಯರಿಗೂ ಕೂಡ. ಹಾಗೆಯೇ ನನ್ನ ಅಪ್ಪ ಅಮ್ಮನಿಗೂ, ಅವರು ನಾನು ಏನೇ ಹೇಳಿದ್ರು ಇಲ್ಲ ಅಂತ ಹೇಳಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೂ ನಾನು ಯಕ್ಷಗಾನ ಗುರುಗಳಾದ ರಾಜೇಶ್ ಐ ಕಟೀಲು ಇವರಿಗೂ ನಾನು ಮನದಾಳದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ನೀವು ಯಕ್ಷಗಾನ ಕೂಡ ಕಲಿತಾ ಇದ್ದೀರಾ? ಹೌದು. ಎಷ್ಟು ವರ್ಷದಿಂದ? ನಾನು LKGಯಿಂದ ಸೇರಿದ್ದೇನೆ. LKGಯಿಂದ ಯಕ್ಷಗಾನ ಕಲಿತಿದ್ದೀರಾ? LKGಯಿಂದ ನಾವು ಗೊಂಬೆಯಲ್ಲಿ ಆಟ ಆಡ್ತಿದ್ದೀವಿ, ಈಗಲೂ ಆಟ ಆಡ್ತೀವಿ, ಗೊತ್ತುಂಟಾ? ಎಸ್. ಸೊ ಅಭಿಷ್ನ ಮಾತಾಡ್ಲಿಕ್ಕೆ ಹೇಳುವಾಗ ಮಾತಾಡ್ಬೇಕು, ಬಟ್ ಇಷ್ಟು ಚಂದ ಮಾತಾಡಿದರೆ ನನ್ನನ್ನು ಆ್ಯಂಕರಿಂಗ್ ತೆಗೆದು ನಿಮ್ಮನ್ನು ಹಾಕಿದರೆ ಎಂತ ಮಾಡೋದು? ಇಲ್ಲ, ನಿಮ್ಮಷ್ಟು ನಮಗೆ ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಥ್ಯಾಂಕ್ ಯು. ಈ ಥರ ಹೇಳಿ ಅಂತಾನೆ ನಾನು ಹೇಳಿದ್ದು. ಎಸ್, ತುಂಬ ಚೆನ್ನಾಗಿ ಮಾತಾಡಿದರೆ ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಕೂಡ. ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮ ಯಕ್ಷಗಾನ ನಾವು ನೋಡುವಂಥ ಚಾನ್ಸ್ ಯಾವಾಗಾದರೂ ಕೊಡಿ, ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪ್ರತಿಭೆಗಳು ಬೆಳೆಯುವುದನ್ನು ತಡೆದು ಹಿಡಿಲಿಕ್ಕಾಗಲ್ಲ, ಹಾಗಾಗಿ ಪ್ರತಿಭೆಗಳನ್ನು ಬೆಳೆಸುವಂಥದ್ದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೋದು ಅಂತ ಹೇಳ್ತಾ, ಇಂತಹ ಪ್ರತಿಭೆಗಳನ್ನು ನೀವು ನೋಡ್ತಾ ಇರ್ಬೋದು. ಅದಕ್ಕಿಂತ ಮುಂಚೊಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ಇದು ಸ್ಪಂದನ ವಾಹಿನಿಯ ಪ್ರತಿಭೆಯ ಅತಿ ದೊಡ್ಡ ವೇದಿಕೆ, ರೈಸಿಂಗ್ ಸ್ಟಾರ್ಸ್. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದ್ರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರಬೇಕು. ಯಾರೇ ಅವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ. ವಿರಾಮದ ಬಳಿಕ ಮತ್ತೊಮ್ಮೆ ರೈಸಿಂಗ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸಖತ್ತಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದಾಯ್ತು. ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದೆ. ಅಂತಹ ಪರ್ಫಾರ್ಮರ್ಸ್ ನಮ್ಮ ಜೊತೆ ಇದ್ದಾರೆ, ಅದು ದೊಡ್ಡ ಖುಷಿ. ಅದೇ ಖುಷಿಯೊಂದಿಗೆ ನೆಕ್ಸ್ಟ್ ಪರ್ಫಾರ್ಮರನ್ನು ಕಾದ್ಬಿಡೋಣ. ಸೊ ತುಂಬ ಉದ್ದವಾಗಿ ಬೆಳೆದಿರುವಂಥ, ಬೆಳವಣಿಗೆಯಲ್ಲೇ ಪ್ರತಿಭೆಯನ್ನು ಬೆಳೆಸಿರುವಂಥ ಶಾರ್ವಿ ಮಂಗಳೂರು ಇವರನ್ನು ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಶಾರ್ವಿ ಫ್ರಮ್ ಮ್ಯಾಂಗ್ಳೂರ್.
ಲಜ್ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತಮಡ್ಡ ಮಡ್ಡ ಮಡ್ಡ ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ ಜಟಾಭುಜಂಗ ಪಿಂಗಲ ಸ್ಫುರತ್ ಪ್ರಣಾಮಣಿ ಪ್ರಭಾ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮುಖೆ ಮದಾಂಧ ಸಿಂಧುರ ಸ್ಫುರದ್ವಗುತ್ತರೀಯ ಮೇದುರೆ ಮನೋ ವಿನೋದ ಮದ್ಭುತಂ ಬಿಭರ್ತು ಭೂತ ಭರ್ತರಿ ಓಂ ನಮಃ ಶಿವಾಯ ಸದಾ ಶಿವಂ ಭಜಾಮ್ಯಹಂ ಸದಾ ಶಿವಂ ಭಜಾಮ್ಯಹಂ ಓಂ ನಮಃ ಶಿವಾಯ ಪ್ರಫುಲ್ಲ ನೀಲ ಪಂಕಜ ಪ್ರಪಂಚ ಕಾಲಿಮ ಪ್ರಭಾವಲಂಬಿ ಕಂಠ ಕಂದಲಿ ರುಚಿ ಪ್ರಬದ್ಧ ಕಂಧರಂ ಸ್ಮರಚ್ಛಿದಂ ಪುರಚ್ಛಿದಂ ಭವಚ್ಛಿದಂ ಮಖಚ್ಛಿದಂ ಗಜಚ್ಛಿದಾಂಧಕಚ್ಛಿದಂ ತಮಂತಕಚ್ಛಿದಂ ಭಜೆ ಅಖರ್ವ ಸರ್ವ ಮಂಗಲಾ ಕಲಾ ಕದಂಬ ಮಂಜರಿ ರಸ ಪ್ರವಾಹ ಮಾಧುರಿ ವಿಜೃಂಭಣಾ ಮಧುವ್ರತಂ ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಖಾಂತಕಂ ಗಜಾಂತಕಾಂತಕಾಂತಕಂ ತಮಂತಕಾಂತಕಂ ಭಜೆ ಇದಂ ಹಿ ನಿತ್ಯಮೇವ ಮುಕ್ತಮುತ್ತಮೋತ್ತಮಂ ಸ್ತವಂ ಪಠನ್ ಸ್ಮರನ್ ಬ್ರುವನ್ನರೋ ವಿಶುದ್ಧಿಮೇತಿ ಸಂತತಂ ಹರೇ ಗುರೌ ಸುಭಕ್ತಿಮಾಶು ಯಾತಿ ನಾನ್ಯಥಾ ಗತಿಂ ವಿಮೋಹನಂ ಹಿ ದೇಹಿನಾಂ ಸುಶಂಕರಸ್ಯ ಚಿಂತ ವಿಮೋಹನಂ ಹಿ ದೇಹಿನಾಂ ಸುಶಂಕರಸ್ಯ ಚಿಂತ ವಿಮೋಹನಂ ಹಿ ದೇಹಿನಾಂ ಸುಶಂಕರಸ್ಯ ಚಿಂತ ಎಸ್, ಈಗ ನಮ್ಮ ಜೊತೆ ಇದ್ದಾರೆ ಶಾರ್ವಿ ಫ್ರಮ್ ಮ್ಯಾಂಗ್ಳೂರ್. ಹೇಗಿದ್ದೀರಿ? ಚೆನ್ನಾಗಿದ್ದಾನೆ. ಚೆನ್ನಾಗಿದ್ದೀರಾ? ಸೊ ಎಪಿಸೋಡ್ ನೋಡಿ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ನಿಮಗೆ ಮೊನ್ನೆಗಿಂತ ನಾನು ಸ್ವಲ್ಪ ಹೈಟ್ ಆಗಲಿಲ್ವಾ? ಯಾರು? ನಾನು. ನೀವು ಹೈಟ್ ಆಗಿದ್ದೀರಿ. ಎಸ್, ಕರೆಕ್ಟ್. ಹೈಟ್ ಆಗಿದ್ದೇನೆ. ಸೊ ಇವತ್ತು ಮೊನ್ನೆ ಬಂದು ಬಾಲಿವುಡ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರಿ. ಸೊ ನನಗೆ ನೆನಪಿದೆ, ಗೊತ್ತುಂಟು, ಅಷ್ಟು ಚಂದ ನೆನಪಿದೆ. ಸೊ ಇವತ್ತು ಬಂದು ಶಿವ ಅಂತೆ, ಪರ್ಫೆಕ್ಟ್, ನಿಮ್ಮ ಹೈಟಿಗೆಲ್ಲ ಕರೆಕ್ಟ್ ಮ್ಯಾಚ್ ಆಗ್ತದೆ. ಸೊ ನಾವೆಲ್ಲ ಈಗ ಇಟ್ಕೊಂಡ್ರೆ ಕೈಯೇ ಕಾಣಲ್ಲ. ಸೊ ನೀವು ನೋಡಿದರೆ ಕರೆಕ್ಟ್ ಕೈ ಕಾಲು ಬೇರೆ ಬೇರೆ ಚಂದ ಕಾಣ್ತಾ ಇತ್ತು. ಸೊ ಹೇಗೆ ಅನ್ನಿಸ್ತು ಇವತ್ತು ಪರ್ಫಾರ್ಮ್ ಮಾಡಿ? ಇವತ್ತು ಪರ್ಫಾರ್ಮ್ ಮಾಡಿ ತುಂಬ ಖುಷಿ ಆಯಿತು. ಸೊ ಫಸ್ಟ್ ಆಫ್ ಆಲ್ ಸ್ಪಂದನ ವಾಹಿನಿಗೆ ತುಂಬ ನಿಮಿಷ ನಾನೇ ಹೇಳ್ತೇನೆ. ಸ್ಪಂದನ ವಾಹಿನಿಗೆ ಧನ್ಯವಾದಗಳು, ಹಾಗೆ ವಾಯ್ಸ್ ಆಫ್ ಆರಾಧನದ ಪದ್ಮಶ್ರೀ ಮೇಡಮ್ ಇವರಿಗೂ ಧನ್ಯವಾದಗಳು, ಮತ್ತು ನನ್ನ ತಂದೆ ತಾಯಿಗೂ ಧನ್ಯವಾದಗಳು. ಕರೆಕ್ಟ್ ಅಲ್ಲ? ಎಸ್, ಇದು ನಂಗೆ ಗೊತ್ತಾಗ್ಬಿಟ್ಟಿದೆ ಈಗ. ಸೊ ಎಕ್ಸ್ಟ್ರಾ ಏನಾದರೂ ಇದೆಯಾ ಹೇಳಲಿಕ್ಕೆ? ಓಕೆ, ಈಗ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? ನೈನ್ತ್. ಸೊ ಇನ್ನು 10th? ಇನ್ನು 9th. ಅದೇ ಹೇಗೆ ಪಾಸ್ ಫೈಲ್ ಆಗದೆ ನೀವು ಡಿಸೈಡ್ ಮಾಡ್ಕೊಳ್ತೀರಿ? ಪಾಸ್ ಆಗ್ತದೆ ಅಂತ. ವೆರಿ ಗುಡ್. ಸೊ ಎಸ್, ಸೊ ನೆಕ್ಸ್ಟ್ ಇನ್ನು ಬರುವಾಗ ಯಾವ ಡಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಕೂಚಿಪುಡಿ. ಓಕೆನಾ? ವೆರಿ ಗುಡ್. ಸೊ ಇದು ಮಕ್ಳು ಅಂತ ಹೇಳಿದೆ, ಎಷ್ಟು ಟ್ಯಾಲೆಂಟೆಡ್. ಸೊ ನಿಮಗೆ ನೀವೇ ಚಾಲೆಂಜ್ ತೊಗೊಂಡು ಪರ್ಫಾರ್ಮ್ ಮಾಡ್ತಾ ಇದ್ರಿ, ಅದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶಾರ್ವಿ ಬಂದಿದ್ದಕ್ಕೆ, ಆ್ಯಂಡ್ ಸೂಪರಾಗಿ ಪರ್ಫಾರ್ಮ್ ಮಾಡಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೃತ್ಯ ಅಂತ ಹೇಳಿದರೆ
ನಾಟ್ಯ ಮಾಡುವ ಪ್ರತಿಯೊಬ್ಬರಿಗೂ ನಟರಾಜನ ಮೇಲೆ ಅತ್ಯಂತ ಗೌರವ ಭಕ್ತಿ ಇರ್ತದೆ. ಸೊ ನಟರಾಜ ಅಂತ ಹೇಳಿದರೆ ಅದು ಬೇರೆ ಯಾರೂ ಅಲ್ಲ, ಶಿವನ ಇನ್ನೊಂದು ರೂಪ. ಒಂದು ಶಿವ ಬಂದು ಹೋಗಿ ಆಯಿತು, ನನಗೆ ಇನ್ನೊಂದು ಶಿವನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅವರನ್ನೇ ಡ್ಯಾನ್ಸ್ ಮಾಡಿಸ್ಲಿಕ್ಕೆ ಆಗ್ತದೆ. ಹೇಗೇನು ಒಂದು ಶಿವ ವಿಟ್ಲದಿಂದ ಬಂದಿದೆ. ಸೊ ವಿಟ್ಲದಿಂದ ಬಂದಿರುವಂತಹ ಶಿವನನ್ನು ವೆಲ್ಕಮ್ ಮಾಡೋಣ. ಇವರು ಬೇರೆ ಯಾರೂ ಅಲ್ಲ, ಡ್ಯಾನ್ಸಲ್ಲಿ ಹೈಲಿ ಟ್ಯಾಲೆಂಟೆಡ್ ಹಾಗೂ ಸಿಂಗರ್ ಕೂಡ ಹೌದು. ಅದರ ಜೊತೆಗೆ ಪಟಪಟ ಅಂತ ಮಾತಾಡುವಂತಹ ಗುಂಡಾಗಿರುವಂತಹ ಮುದ್ದಾದ ಹುಡುಗ ಶಿವನ ನೃತ್ಯದ ಮೂಲಕ ನಿಮ್ಮೆದುರು ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಮೋನೇಶ್ ಫ್ರಮ್ ವಿಟ್ಲ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕನರ, ಓಂ ಮಂತ್ರೇಶ್ವರ ಸ್ವರ, ಓಂ ಯಂತ್ರೇಶ್ವರ ಸ್ಥಿರ, ಓಂ ತಂತ್ರೇಶ್ವರ ವರ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ఆకాశలింగమై ఆవహించరా ఢమఢమని డమరుక ధ్వని చలిపి చడదని వదిలించరా. శ్రీవాయులింగమై సంచరించరా అణువున తన తనువున నిలిచి చలనమి కలిగించరా. భస్మం చేసే అసురునే అగ్నిలింగమై పరికార వరదై ముంచై జనలింగమై ఘోరా వరమై వధమై ప్రబలమౌ భూలింగమై బలమిడరా. జగమే నడిపే పంచభూతలింగేశ్వర కరుణించరా. శివ శివ శంకర హర హర శంకర జయ జయ శంకర దిగిరార ప్రియతాండవ శంకర ప్రకట శుభంకర ప్రళయ భయంకర దిగిరార. శివ శంకర హర హర శంకర జయ జయ శంకర దిగిరార ప్రియతాండవ శంకర ప్రకట శుభంకర ప్రళయ భయంకర దిగిరార. శివ శివ శంకర హర హర శంకర జయ జయ శంకర దిగిరార ప్రియతాండవ శంకర ప్రకట శుభంకర ప్రళయ భయంకర దిగిరార. శివ శివ హర హర జయ జయ శివ శివ హర హర జయ జయ దిగిరార. ಮೋನೇಶ್ ಆರ್ ಯು ಓಕೆ? ಎಸ್ ಫೈನಲ್ಲ? ಎಸ್. ಅಷ್ಟು ಬೆಚ್ಚದಲ್ಲಿ ನೋಡ್ತಿದ್ರಲ್ಲ, ಕ್ಯಾಮರಕ್ಕೆ ಹೇಗಾಗಿರ್ಬೇಡ ಇಷ್ಟು ಕಣ್ಣು ದೊಡ್ಡದು ಮಾಡಿಕೊಂಡು. ಅದಕ್ಕೆ ಜೀವ ಇದ್ರಲ್ಲ ಅದು ಎಂಥದ್ದು. ಕ್ಯಾಮರಕ್ಕೆ ಜೀವ ಎಲ್ಲ ಹೇಳುದಾ? ಇಲ್ಲ. ಕ್ಯಾಮರಾಮನ್ಗೆ ಜೀವ ಉಂಟಲ್ಲ, ಅವರು ಅದುಂಟು. ಎದುರ್ತಿದ್ರು ನೋಡು ನೋಡು, ಸೂ 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 ಎಷ್ಟು ಬಿಸಿ ಉಂಟಾ. ಅಷ್ಟು ಬೆಚ್ಚದಲ್ಲಿ ಕೂಲ್ ರಿಲ್ಯಾಕ್ಸ್. ಓಕೆ ಅಲ್ಲ? ವೆಚ್ಚದಲ್ಲಿಲ್ಲ, ನೀವು ವೆಚ್ಚಾಗ್ತೀರ ಅಂತ ನನಗೆ ಭಯ ಆಗ್ತುಂಟು. ವಿಟ್ಲಲ್ಲ, ವಿಟ್ಲದವರೆಲ್ಲ ಹಾಗೆ. ಎಸ್. ಸೊ ಮನೀಶ್, ಇವತ್ತು ಡಾನ್ಸ್ ಮಾಡಿದ್ದಿ, ಸ್ಪಂದನ ವೇದಿಕೆಗೆ ಬಂದಿದ್ದಿ, ಮತ್ತು ನನ್ನನ್ನು ಮೀಟ್ ಅದು ಹೇಗೆ ಅನ್ನಿಸ್ತಾ ಇದೆ ಸ್ಪಂದನ ಟಿ ವಿಯಲ್ಲಿ ಪರ್ಫಾರ್ಮ್ ಮಾಡಿ? ನನಗೆ ಸ್ಪಂದನ ಟಿ ವಿಗೆ ತುಂಬ ಥ್ಯಾಂಕ್ಸ್ ಅಂತ ಅನ್ಬೇಕಂತದೆ. ಮೊದಲು ನಿಮಗೆ ಥ್ಯಾಂಕ್ಸ್, ನೀವು ಇಲ್ಲಿ ನನಗೆ ಚಾನ್ಸ್ ಕೊಟ್ಟೋದಕ್ಕೆ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಪದ್ಮಶ್ರೀ ಮೇಡಮ್ ಅವರಿಗೆ ಕೂಡ ಥ್ಯಾಂಕ್ಸ್, ಮತ್ತು ನಮ್ಮ ತಂದೆ ತಾಯಿಯಾದ ಲತಾ ಲೋಕೇಶ್ ಅವರಿಗೆ ಕೂಡ ಥ್ಯಾಂಕ್ಸ್. ಮತ್ತು ಡ್ಯಾನ್ಸ್ ಕಲಿಸಿದವರಿಗೆ ನನ್ನ ಅಮ್ಮನೇ ಡ್ಯಾನ್ಸ್ ಕಲಿಸಿದ್ದು. ನೀನು ಇಲ್ಲಿ ಒಂದು ಹೆಸರು ಹೇಳಲೇಬೇಕು, ಯಾವುದಾದ್ರೂ ಹೆಸರು ಹೇಳು. ಶಿವಮ್. ಎಸ್. ಸೊ ಆ ಹೆಸರು ನೀನು ಹೇಳಲೇಬೇಕು. ಶಿವಮ್. ನಾನು ಶಿವಮ್ ಡ್ಯಾನ್ಸಲ್ಲಿ ಕಲಿತಿರೋದು. ಅಲ್ಲಿ ಕೊರಿಯೋಗ್ರಫಿ ಮಾಡಿದಂಥ ಶ್ರೀಜಿತ್ ಅಣ್ಣನವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಹೇಳ್ತೀರಿ. ಬನ್ನಿ ಎದುರು ನಿಂತ್ಕೊಳ್ಳಿ.
ವೆರಿ ಗುಡ್. ಸೊ ಈಗ ಓಕೆ ಅಲ್ಲ? ಎಸ್, ನಮ್ಗೆ ಓಕೆ ಅಲ್ಲ? ಎಸ್. ಸೊ ಮೋನೇಶ್ ವಿಟ್ಲದ ದೊಡ್ಡ ಪ್ರತಿಭೆ ಆ್ಯಂಡ್ ಶಿವಮ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಸೊ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೆ. ನಿನಗೆ ನೀನು ವಿಭೂತಿ ಇಲ್ಲದೆಲ್ಲ ಡ್ಯಾನ್ಸ್ ಮಾಡೋದಿಲ್ಲಲ್ಲ, ಇವತ್ತು ಯಾಕೆ ವಿಭೂತಿ ತರಲಿಲ್ಲ? ಇಲ್ಲಿ ಹಾಕುವಾಗಿಲ್ಲ ಅಲ್ಲ, ಇಲ್ಲದ್ರೆ ತರ್ತಿದ್ರೆ ನಾನು ಗುಡಿಸ್ಬೇಕಿತ್ತು. ವೆರಿ ಗುಡ್. ಸೊ ಮೋನೀಶ್, ಇವತ್ತು ಪರ್ಫಾರ್ಮ್ ಮಾಡಿದ್ದಿ, ನನ್ನನ್ನು ಮೀಟ್ ಆಗಿದ್ದಿ, ಇಷ್ಟು ಜನನ ಮೀಟ್ ಆಗಿದ್ದಿ ಇವತ್ತು ಸೆಟ್ಟಲ್ಲಿ, ತುಂಬ ಜನ ಪರಿಚಯ ಆದರು. ಸೊ ಎಲ್ಲರದ್ದು ಡಾನ್ಸ್ ಬೇರೆ ನೋಡಿದ್ದಿ, ನೀನು ಹೊಸ ಮೆಂಬರ್ ಈ ಫ್ಯಾಮಿಲಿಗೆ, ಕರೆಕ್ಟಾ? ಸೊ ಈಗ ಪರ್ಫಾರ್ಮೆನ್ಸ್ ಆದ ನಂತರ ನೀನೇನು ಹೇಳ್ತೀನಿ ನಿನ್ನ ಡಾನ್ಸ್ ಕ್ಲಾಸಿಗೆ ಹೋಗಿ? ಹೇಳಬೇಕು, ಟಿ ವಿಡ್ ಬರ್ಪೆ ಅಂತ. ಹೌದೌದು, ಅದೌದು, ವೆರಿ ಗುಡ್. ಸೊ ದೂರದಿಂದ ಬಂದಿದ್ದಿ, ಅಪ್ಪ ಅಮ್ಮ ನಿಮಗೆ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಸೊ ಅಪ್ಪ ಅಮ್ಮನಿಗೆ ಏನು ಹೇಳ್ತೀಯ? ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್, ನಿಜವಾಗಿ ನಾನು ಥ್ಯಾಂಕ್ಸ್. ಅವರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅದು ನಮಗೇನೆ ಗೊತ್ತಾಗೋದಿಲ್ಲ. ಯಾಕಂದರೆ ಇಷ್ಟು ಸ್ಟೇಜ್ ಬಂದು ಇಷ್ಟು ಟ್ಯಾಲೆಂಟ್ ಕಲಿಸಿ ಇಲ್ಲಿ ತನಕ ತಂದಿದ್ದಾರಲ್ಲ, ಸೆಲ್ಯೂಟ್. ಎಸ್, ವೆರಿ ಗುಡ್. ಇದು ಮೋನೀಶ್ ಅಂದರೆ ಇದು ಜೋಶ್ ಇರಬೇಕಾಯ್ತಾ? ಸೊ ನಿನ್ನ ಅಪ್ಪ ಅಮ್ಮನ ಆಸೆನ ನೆರವೇರಿಸ್ತೀಯಲ್ಲ? ಎಸ್. ದೊಡ್ಡ ಡಾನ್ಸರ್ ಆಗ್ತೀಯಲ್ಲ? ಖಂಡಿತ. ಪ್ರಾಮಿಸ್. ಎಸ್, ವೆರಿ ಗುಡ್. ಇದೇ ಜೋಶ್ ಇರಲಿ. ನಿನ್ನ ಜೋಶ್ ನೋಡಿ ನಂಗಂತೂ ಖುಷಿ ಆಯಿತು. ಸೊ ಹೊಟ್ಟೆ ಫುಲ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಕಣೋ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ಪ್ರತಿಭೆಗಳ ಪರಿಚಯ ನಿಮ್ಗೆ ಆಯಿತು ಅಂತ. ಈ ಪ್ರತಿಭೆಗಳಿಗೆ ನೀವು ಕೂತಲ್ಲಿಂದನೇ ಆಶೀರ್ವಾದ ಮಾಡ್ತಾ ಇರಿ. ಇನ್ನಷ್ಟು ಪ್ರತಿಭೆಗಳೊಂದಿಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. ನಾನು ಆಲ್ರೆಡಿ ಕ್ಯಾಬಲ್ಲಿ ಕೂತಿದ್ದೀನಿ. ಯು ಡೋಂಟ್ ಹ್ಯಾವ್ ಟು ವರಿ. ನಾನು ಹುಷಾರಾಗಿ ಮನೆ ಸೇರ್ತೀನಿ. ಈ 2 ಕೊಲೆಗಳ ಹಿಂದೆ ಯಾರಾದ್ರೂ ಸೀರಿಯಲ್ ಕಿಲ್ಲರ್ ಕೈವಾಡ ಇದೆಯಾ? ಒಂಟಿಯಾಗಿರೋ ಹುಡುಗಿರ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಯಾಮಾರಿಸಿ ಏನೋ ಮಾಡ್ತಿದ್ದಾನೆ. ದಿಸ್ ಇಸ್ ಸೀರಿಯಸ್. ಇದೇ ಆದ್ರೆ ಅವ್ನ್ ಪಕ್ಕ ಕ್ರಿಮಿನಲ್ ಮೈಂಡೆಡ್. ಒಂದೇ ಜಾಗದಲ್ಲಿ ಬಾಡಿ ಪೀಸ್ಗಳು ಸಿಕ್ಕಿದೆ ಅಂದರೆ ಕೊಲೆಗಾರನ ಉದ್ದೇಶ ಬಾಡಿ ಬಚ್ಚಿಡೋದಲ್ಲ. ಡ್ರೈವರ್ ಮೋಸ್ಟ್ಲಿ ಲೆಫ್ಟ್ ಹ್ಯಾಂಡೆಡ್ ಆಗಿರಬೇಕು. ಯಾರ್ಯವನು? ಅವಳು ನಿನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ. ಆ ಗಿಫ್ಟ್ನ ನಾನು ಆವತ್ತೇ ಕೊರಿಯರ್ ಮಾಡಿದ್ದೀನಿ. ಇಲ್ಲ, ಸಮಥಿಂಗ್ ಇಸ್ ಮಿಸ್ಸಿಂಗ್. ಆವತ್ತು ನೀನು ನಿನ್ನ ಡ್ಯೂಟಿ ಏನಾದರೂ ಸರಿಯಾಗಿ ಮಾಡಿದಿದ್ರೆ ಇವತ್ತು ನಾನು ಈ ರೀತಿಯಾಗಿ ಬದಲಾಗ್ತಿರ್ಲಿಲ್ಲ.